ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಆತುರದಲ್ಲಿ ಮಾಡಲು ಹೊರಟಿದ್ದಾರೆ ಎಂದು ಕೆಲವರು ಹೇಳುತ್ತಿದ್ದಾರೆ. ಆದರೆ ಈ ಮಾತು ಸರಿಯಲ್ಲ. ಈ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ನಡೆಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ರಾಜ್ಯದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ನೀತಿ ಕೇಸರೀಕರಣ ಅನ್ನೋದು ಸುಮ್ಮನೆ. ಈ ವಾದದಲ್ಲಿ ಯಾವುದೇ ಹುರುಳಿಲ್ಲ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ವಿರುದ್ಧವಾದ ಯಾವುದೇ ಅಂಶಗಳಿದ್ರೆ ತೋರಿಸಿ. ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಇಲ್ಲ ಅಂದ್ರೆ ನಿಂತ ನೀರಾಗುತ್ತದೆ. ನಮ್ಮ ವಿದ್ಯಾರ್ಥಿಗಳು ವಿಶ್ವಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕಾಗಿದೆ. ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿಯಲ್ಲಿರುವ ಅಂಶಗಳು ಯಾವುದೇ ವಿದ್ಯಾರ್ಥಿಗಳ ವಿರುದ್ಧವಾಗಿರುವಂತದ್ದು ಅಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ವಿದ್ಯಾರ್ಥಿಗಳ ವಿರುದ್ಧವಾಗಿರೋದು ಒಂದೇ ಒಂದು ಅಂಶನೂ ಇಲ್ಲ. ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಅಂಶನೂ ವಿರುದ್ಧವಾಗಿರುವಂಥದ್ದು ಒಂದೇ ಒಂದಿಲ್ಲ. ಯಾರ ವಿದ್ಯಾರ್ಥಿಗಳಿಗೆ ವಿರುದ್ಧವಾಗಿದೆ ಅಂತ ಯಾರು ಒಂದೇ ಒಂದು ಅಂಶ ತೋರಿಸಲಿ. ಸುಮ್ಮನೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದಿದ ತಕ್ಷಣ ಸುಮ್ಮನೆ ಕೇಸರೀಕರಣ ಅಂದ್ಬಿಡೋದು ಒಂದು ಬ್ಲ್ಯಾಂಕೆಟ್ ಸ್ಟೇಟ್ಮೆಂಟ್. ಅದು ಒಂಥರ ಬ್ಲ್ಯಾಂಕೆಟ್ ಸ್ಟೇಟ್ಮೆಂಟ್ ಅಂತಂದರೆ ಒಂದು ಲೇಬಲ್, ಒಂದು ಪಟ್ಟಿ ಇಟ್ಬಿಡೋದು, ಪಟ್ಟಿ ಇಟ್ಟು ಕೂತ್ಕೊಂಡ್ಬಿಡೋದು. ಸೊ ಈ ರೀತಿ ಮಾಡೋವಂಥದ್ದು ಆಗ್ತಿದೆ. ಈ ವರ್ಷ ನಾವು ಮಾಡ್ತಿರೋದು ಶೈಕ್ಷಣಿಕವಾದಂಥ ಸುಧಾರಣೆಗಳು, ಆಡಳಿತದಲ್ಲಿ ಸುಧಾರಣೆಗಳನ್ನು ಬರುವಂಥ ದಿನದಲ್ಲಿ ಲೆಜಿಸ್ಲೇಷನ್ಸ್ಗಳು, ರೆಗ್ಯುಲೇಷನ್ಗಳು, ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರಲ್ ರಿಫಾರ್ಮ್ಸು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಲೆಜಿಸ್ಲೇಷನ್ಸ್ ಎಲ್ಲ ಮುಂದಿನ ದಿನದಲ್ಲಿ ತರುವಂಥದ್ದಾಗುತ್ತೆ. ಈ ತರುವಂಥದ್ದು ಈಗ ತಂದಿರುವಂಥದ್ದು ಕೇವಲ ಶೈಕ್ಷಣಿಕವಾದಂಥ ಸುಧಾರಣೆಗಳು ಮಾತ್ರ ತರುವಂಥದ್ದಾಗಿದೆ. ಈ ಮಾಡ್ತಿರೋದನ್ನೇ ಏನನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನುವಂಥ ಪ್ರಯತ್ನದಲ್ಲಿ ಈಗಾಗಲೇ ಮಾಡುವಂಥದ್ದಾಗಿದೆ. ಇದಕ್ಕೆಲ್ಲ ಸಮಯ ವ್ಯರ್ಥ ಮಾಡ್ಕೋಬಾರ್ದು. ಸಮಯವನ್ನು ಸದ್ಬಳಕೆ ಆಗಬೇಕು. ಅಮೂಲ್ಯವಾದಂಥ ಈ ಸಮಯ ಸಿಕ್ಕಿದಾಗ ಸರ್ಕಾರ ಜವಾಬ್ದಾರಿಯುತವಾಗಿ ನಿಗದಿತವಾದಂಥ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ, ಆ ಪ್ರಕಾರದಲ್ಲಿ ಹೋಗುವಂಥದ್ದು ಮಾಡಿದ್ದೀವಿ. ಒಂದಿಷ್ಟು ಕೋವಿಡಿನ ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ಒಂದು ಉತ್ತಮವಾಗಿ ಮಾಡಲಿಕ್ಕೆ, ಇನ್ನನ್ನು ಸದೃಢವಾಗಿ ಮಾಡಲಿಕ್ಕೆ ಒಂದು ಸ್ವಲ್ಪ ಅಡೆತಡೆಗಳು ಆಗಿದೆ. ಆದರೂ ಸಹ ಇದು ಕಾರಣ ಇಟ್ಕೋಬಾರ್ದು. ಕಾರಣಗಳು ಇಟ್ಕೊಳ್ದೇನೆ ಮುಂದೆ ಸಾಗುವಂಥದ್ದು ಆಗಬೇಕು ಅನ್ನೋಂಥ ಏಕೈಕ ದೃಷ್ಟಿಯಿಂದ ಈ ಪ್ರಯತ್ನವನ್ನು ಮಾಡ್ತಿರೋದು. ಈ ಸಂದರ್ಭದಲ್ಲಿ ನನ್ನೊಂದಿಗೆ ಮಂಗಳೂರು ವಿಶ್ವವಿದ್ಯಾಲಯ ಶಿಕ್ಷಣಕ್ಕೆ ಮಂಗಳೂರು ದಕ್ಷಿಣ ಕನ್ನಡನೇ ಹೆಸರುವಾಸಿಯಾಗಿರುವಂಥದ್ದು, ಇಡೀ ನಮ್ಮ ರಾಜ್ಯಕ್ಕೆ ಕಿರೀಟವಾಗಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಎಲ್ಲರ ಬದುಕಲ್ಲಿ ಭಾಳ ಉತ್ತಮವಾದಂಥ ಭವಿಷ್ಯ ಸುಧಾರಣೆಗಳನ್ನು ನಾಡಿಗೆ ಉತ್ತಮ ಕೊಡುಗೆ ಕೊಟ್ಟಿರುವಂಥ ಒಂದು ಜಿಲ್ಲೆ ಆಗಿದೆ. ಇದು ಭಾಳಷ್ಟು ಸಮಯ ತಗೊಂಡು ಏನು ಹೊಸದಾಗಿ ಶಿಕ್ಷಣ ನಾವು ಕೊಡ್ತಿರೋಂಥದ್ದು ಏನಿಲ್ಲ. ಈ ಶಿಕ್ಷಣ ಕೊಡ್ತಿರೋದ್ರಲ್ಲೇ ಬಹಳಷ್ಟು ಸುಧಾರಣೆಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥದ್ದು. ಮುಖ್ಯವಾಗಿ ಈಗಿನ ಒಂದು ಶೈಕ್ಷಣಿಕವಾಗಿ ಏನೊಂದು 3 ಆಯಾಮದಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ಕೊಡ್ತಿರುವಂಥದ್ದು. ಕಲಿಕೆಯಲ್ಲಿ ಲರ್ನಿಂಗ್ ಪ್ರಿನ್ಸಿಪಲ್ಸ್, ಫಂಡಮೆಂಟಲ್ಸ್ನಲ್ಲೇ ಭಾಳ ಸುಧಾರಣೆಯನ್ನು ಕೊಡ್ತಿರುವಂಥದ್ದು. ಇವತ್ತು ಕರಿಕ್ಯುಲಮ್ನಲ್ಲಾಗಲಿ ಅಥವಾ ಪೆಡಗಾಗಿನಲ್ಲಾಗಲಿ ಅಥವಾ ಮೌಲ್ಯಮಾಪನ ಎವ್ಯಾಲ್ಯೂಯೇಷನಲ್ಲಿ ಈ ಬೇಸಿಕ್ ಪ್ರಿನ್ಸಿಪಲ್ಸ್ನಲ್ಲಿ ಇವತ್ತೇನು ಕಲಿಯೋದ್ರಲ್ಲೇ ಒಂದಿಷ್ಟು ಸುಧಾರಣೆಗಳನ್ನು ಮತ್ತು ಹಲವಾರು ವಿಚಾರಗಳನ್ನು ಹೊರತುಪಡಿಸಿ ಕಲಿಯುವಂಥದ್ದಾಗ್ತಿತ್ತು.